ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯುತ್ತಿರುವ ಭುವನ ಸುಂದರಿ ಸ್ಪರ್ಧೆಯಲ್ಲಿ ಮಿಸ್ ಇಂಡಿಯಾ ಆಗಿರುವ ನಂದಿನಿ ಗುಪ್ತಾ ಅವರು ಮೇಲಿನ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ನಂದಿನಿ ಅವರು 2023ರ ಫೆಮಿನಾ ಇಂಡಿಯಾ ಸೌಂದರ್ಯ ಸ್ಪರ್ಧೆಯಲ್ಲಿ ಮಿಸ್ ಇಂಡಿಯಾ ಆಗಿ ಆಯ್ಕೆಯಾದವರು. ಹೈದರಾಬಾದ್ನ ಭುವನ ಸುಂದರಿ ಸ್ಪರ್ಧೆಯ ಮೊದಲ ಸುತ್ತು ಮುಗಿದಿದ್ದು, ಎರಡನೆಯ ಹಂತಕ್ಕೆ 24 ಮಂದಿಯನ್ನ ಅಂತಿಮಗೊಳಿಸಲಾಗಿದೆ. ತೀರ್ಪುಗಾರರು ಈಗ ಆ 24 ಮಂದಿಯ ಹೆಸರುಗಳನ್ನು ಹೊರಗಿಟ್ಟಿದ್ದಾರೆ. ಅವರಲ್ಲಿ ನಂದಿನಿ ಸೇರಿದ್ದಾರೆ. ಒಟ್ಟು 108 ದೇಶಗಳ ಸುಂದರಿಯರು ಸ್ಪರ್ಧೆಯಲ್ಲಿದ್ದರು. ಅವರಲ್ಲಿ ಎರಡನೆಯ ಸುತ್ತಿಗೆ 24 ಮಂದಿಯನ್ನ ಆರಿಸಲಾಗಿದೆ. ಅವರೆಲ್ಲ ಈಗ ಟ್ಯಾಲೆಂಟ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಟ್ಯಾಲೆಂಟ್ ಸ್ಪರ್ಧೆ ಮುಗಿದ ಬಳಿಕ ಅಂತಿಮ ಸುತ್ತಿಗೆ 10 ಮಂದಿಯನ್ನ ಅಂತಿಮಗೊಳಿಸಲಾಗುತ್ತದೆ. ಕೊನೆಯದಾಗಿ ಅವರಲ್ಲಿ ಒಬ್ಬರು ಮಿಸ್ ವರ್ಲ್ಡ್ ಆಗಿ ವಿಜಯ ಸಾಧಿಸುವರು. VNR Gold.